ಪಜೀರ್ ಶ್ರೀ ಅರಸು ಮುಂಡಿತಾಯ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪಜೀರ್ ಅಜೆಕಡಗುತ್ತು ಪ್ರದೀಪ್ ಆಳ್ವಕದ್ರಿ ಆಯ್ಕೆಯಾದರು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕು ಪಜೀರ್ ಗ್ರಾಮದ ಶ್ರೀ ಅರಸು ಮುಂಡಿತಾಯ ದೈವಸ್ಥಾನದ ಹೊಸ ವ್ಯವಸ್ಥಾಪನಾ ಸಮಿತಿನ ಹಿಂದೂ ಧಾರ್ಮಿಕ ಸಂಸ್ಥೆ ಬೊಕ್ಕ ಧರ್ಮದಾಯ ದತ್ತಿ ಇಲಾಖೆ ಘೋಷಣೆ ಮಾಡಿದ ಪ್ರದೀಪ್ ಆಳ್ವಕದ್ರಿ ಅಧ್ಯಕ್ಷರಾದ ಆಯ್ಕೆಯಾದರು. ಸದಸ್ಯರಾದ ಸುಬ್ರಾಯ ಪೂಜಾರಿ ಭಂಡಾರಮನೆ, ಜಗದೀಶ್ ಆಳ್ವಕುಯಿತ ಬೈಲ್, ವಿಶ್ವಾಸ್ ರೈ ಬಂಗದಾರೆಗುತ್ತು, ಪುರಂದರ ವಚಲಗುಡ್ಡೆ, ಸರಸ್ವತಿ ಅಡ್ಕ, ಭಾರತಿ ಗಟ್ಟಿ ಕೊರಂತೋಡಿ, ರಂಗನಾಥ್ ಪೂಂಜಾ ಅಜೆಕಳಗುತ್ತು, ರಮೇಶ್ ಸಪಲ್ಯ ಗಾಣದ ಮನೆ ಮೊಕ್ಲು ಆಯ್ಕೆಯಾದರು.